ನಿಜ. ಕುಜಲು ತಾಳ್ನೆಕ್ ಬರದವರಿಗೆಲ್ಲ ಈ ಎಣ್ಣೆನ ಹಾಕಿ ಬರ್ತಾ ಉಂಟು. ಆಗಿದೆ ಅಲ್ಲ, ಅದನ್ನ ಕಂಡೋಡಿಲ್ಲ ಕಂಡು ಪೂರರೆಗ್ಲ ನಮಸ್ಕಾರ. ಪೂರರೆಗ್ಲ ನಮಸ್ಕಾರ. ಎಂಕ್ಲು ಕಂಡದ ಅಲ್ಪ ಉಲ್ಲ ಕೆಯಿ ಎಂಕ್ಲು ನಂದು ಕೆಯಿ ಕಂಡ ಕೆಯಿ ಕೊಯ್ಪುನ ಇತ್ತೆ ಅಲ್ಪ ಬಾರು ಬಾರು ತುವಲಿ ಕಂಡದ್ದು ನೀತು ಪೂರ ಎಂಕ್ಲ ಕಂಡ ಕೆಯಿ ಎಂಕ್ಲ ಬೊಲೆದ್ದು ಅಂದು ಕೊಯ್ಯೋಡು ಇನ್ನು ಎಂಕ್ಲು ತಂಜಿ ಒಂಜಿ ಎಣ್ಣೆ ಮಲ್ಪಗ ಅಂದು ಒಂಜಿ ಎಣ್ಣೆ ಮಲ್ಪಗ ಒಂಜಿ ನಾಡೊಂದು ಬರ್ತದ ತೂದು ನಮ್ಮ ಕೊನ ಒಯ್ತಾ ಇಂಚಿನ ಅಂದು ಪನ್ಪ ಒಕ್ಕ ಪನ್ಪ ಇಂಗ್ಲು ಎಂಚಿನ ತಂದು ಎಂಕ್ಲ ಇಕ್ಕಿತ್ತೆ ಪೋಪ್ನ ಅಂದು ಎಂತಂದ್ರೆ ಇವತ್ತೊಂದು ಎಣ್ಣೆ ಮಾಡಿ ತೋರಿಸ್ತಾ ಇದ್ದಾರೆ ಅವರು. ಅದನ್ನು ಹುಡುಕಿಕೊಂಡು ನಾವೀಗ ಹೋಗ್ತಾ ಇದ್ದೇವೆ. ಯಾವ್ದ್ರದ್ದು ಎಣ್ಣೆ ಅಂತ ಹೇಳ್ತಾರೆ ಅವರು. ನೋಡುವ, ಹೋಗುವ. ಹೋಯತೆ ಹೋಗ್ತಾ ಇದ್ದಾರೆ ಎದುರು. ನಾನು ಇನ್ನೇನು ಹೋಗ್ತಾ ಇದ್ದೇನೆ. ಪಂಚಿ ಬೈದನ ಅತ್ತ ಇಂತ ಗಾಳಿಗ ದೊಂಬುಲ ಒಂದು ಅಂಚನಿನಿ ನೆತ್ತ ಒಂಜಿ ಎಣ್ಣೆ ಮಲ್ಪುಗ ಓದೈ ಮರ ನೆಲ್ಲಿ ನೆಲ್ಲಿ ನೆಲ್ಲಿಂದ ನೆಲ್ಲಿಕಾಯಿಯ ಮರ ಆಯ್ತಾ ಇದು. ಎಲ್ಲರೂ ನೆಲ್ಲಿಕಾಯಿ ಅಂತ ಹೇಳಿದ್ರೆ ಗೊತ್ತಿರ್ತದೆ ಎಲ್ಲರಿಗೂ. ನಮಗೆ ಇದ್ರ ಎಲೆ ಮಾತ್ರ ಬೇಕು. ನಮ್ಗೆ ಎಲೆಯಿಂದ ಕೂಡ ಈರೆ ಮಾತ್ರ ಅದೇ ಎಣ್ಣೆ ಬೆಚ್ಚಾಲ್ದು ತರಕ್ ಕುಜಲ್ ತಾಳ್ನೆಕ್ ಒಕ ಪಿತ್ತೋಗ್ಲ ಮಾತ ಆಪುಂಡತೆ ನೆಲ್ಲಿದ ಎಣ್ಣೆ ಪಂಡ ಇನ್ನಿದ್ರೆ ಮಾತ ಕುಜಲ್ ಮತ್ತೆ ಎಡ್ಡೆ ಬರ್ಪುಂಡು. ಕುಜಲ್ ಬರ್ಪುಂಡು. ಕುಜಲ್ ಅಂತೆ ತಾಲುನೆ ಕಮ್ಮಿ ಆಪುಂಡು, ಉದ್ದ ಆಪುಂಡು, ಕಪ್ಪು ಬರ್ಪುಂಡು. ಆನ ಸುರುಡ್ದೆ ಪಾಡೋಡು ಬೊಲ್ದೆ ಕಾಪುಜಿ ಬೊಲ್ದೇಕ ಬೊಲ್ದೆ ಆಪುಂಡೆ ಬೊಕ್ಕಂದು ಓ ಬಂಡಲ್ಲ ಅಂಡ ನೆಲ್ಲಿಕಾಯಿ ಜಾಸ್ತಿ ನೆಲ್ಲಿ ಯೂಸ್ ಮಲ್ಪೇರಿ, ಇರೆ ಜಾಸ್ತಿ ಯೂಸ್ ಮಲ್ಪುಜೇರಿ. ಗೊತ್ತಿದ್ದು ಬೊಕ್ಕ ಇದಕ್ಕೆ ಮತ್ತೆ ಚಟ್ನಿ ಕಡೆಗೆ ನಾವು ಪಾಡ್ಬೇರಿ ಇರೇನು ಪಾಡ್ಜೇರ್ದಿಚ್ಚಿ ಅವೇನ ನೆಕ್ಸ್ಟ್ ವಿಡಿಯೋ ಇಂಕ್ಲು ತೋರ್ಸ್ಪಾವ. ಇದು ಯಾವ್ದಕ್ಕೆ ಅಂದ್ರೆ ಇದ್ರದ್ದು ಎಣ್ಣೆ ಕೂದಲು ಉದುರ್ತದಲ್ಲ ಕೆಲವರಿಗೆ, ಮತ್ತೆ ಬಿಳಿ ಆಗ್ತದೆ ಜಾಸ್ತಿ ಅಂತವರಿಗೆಲ್ಲ, ಪಿತ್ತಕ್ಕೆಲ್ಲ ಒಳ್ಳೇದಿದು. ರಾತ್ರಿ ಎಲ್ಲ ಕೆಲವರಿಗೆಲ್ಲ ನಿದ್ರೆ ಎಲ್ಲ ಬರುದಿಲ್ಲಲ್ಲ, ಅದಕ್ಕೆ ಈ ನೆಲ್ಲಿಯ ಅಂದ್ ಇದ್ರಲ್ಲಿ ತುಂಬಾ ಉಪಯೋಗ ಇದೆ ಆಯ್ತಾ. ಸುಮಾರು ಮಾಡ್ಬಹುದು. ನಾವೀಗ ಎಣ್ಣೆ ಮಾತ್ರ ಮಾಡಿ ತೋರಿಸ್ತಾ ಇದ್ದೇವೆ. ಹೇಗೆ ಮಾಡುದು ಅಂತ ಹೇಳಿ ನೆಕ್ಸ್ಟ್ ಪ್ರೊಸೆಸ್ ಅಲ್ಲಿ ಅವರು ತೋರಿಸ್ತಾರೆ ಯಾವ್ದು ಎಂತ ಅಂತ ಹೇಳಿ. ಆದ್ರೆ ಎಲೆ ಸಮೇತ ಬಿಸಾಡ್ಲಿಕ್ಕಿಲ್ಲ ನಮ್ಗೆ. ಎಲೆ ಕೂಡ ಯೂಸ್ ಆಗ್ತದೆ. ನೆಲ್ಲಿಯಿಂದ ಕೂಡ ಎಂತ ಎಣ್ಣೆ ಮಾಡ್ತಾರೆ. ಅದೇ ಚೂರ್ಣ ಪೂರ ಮಲ್ಪೇರು ನೆತ್ತಲ ಆಪುಂಡು ಚೂರ್ಣ ಮಾತ ಅಂದು. ಈಗ ಕೆಲವೆಲ್ಲ ಇದಾಗಿದೆ, ಎಲೆ ಎಲ್ಲ ಉದುರಿ ಹೋಗಿದೆ. ಮೊನ್ನೆ ಆದ್ರೆ ತುಂಬಾ ಇತ್ತು. ಅದೇ ನೋಡ್ಬೋದು ಅವರು ಎಲೆ ತೆಗ್ದು ಎಲ್ಲರೂ ಸಾಮಾನ್ಯವಾಗಿ ಗೊತ್ತಿರ್ತದೆ ನೆಲ್ಲಿ. ಆದ್ರೆ ನೆಲ್ಲಿದ್ದು ಉಪಯೋಗ ಮಾತ್ರ ಗೊತ್ತಿರ್ತದೆ, ಎಲೆದ್ದು ಯಾರಿಗೂ ಗೊತ್ತಿಲ್ಲ. ಈ ನಿದ್ರೆದೆಲ್ಲ ಬತ್ತಿಜಿಂದ ಕಡೆದು ಲೇಪನೆಲ್ಲ ಪಾಡಬೇಕು ನೆತ್ತಾನೆ ಅವರೆಂತ ಪಗೆಲ್ ಪಾಡ್ನ ಬೊಕ್ಕ ಮೀಪುನ ಅದೇ ಮೀ ಒಂಜಿ ಎರಡು ಗಂಟೆ ಬುಡ್ದು ಪಾಡ್ಬೇರ ಅಣ್ಣ ತರೆಕ್ ಬಾರಿ ಎಡ್ಡೆದ್ದು ಸಂಪುಲತ. ಅವರೆಂತ ಹೇಳ್ತಾ ಇದ್ದಾರೆ ಅಂದ್ರೆ ಈ ಎಲೆಯನ್ನು ಅರೆದು ಪೇಸ್ಟ್ ಮಾಡಿ ಬೆಳಿಗ್ಗೆ ತಲೆಗೆ ಹಾಕ್ಬೇಕಂತೆ, ಸಂಜೆ ಸ್ನಾನ ಮಾಡ್ಬೇಕಂದ್ರೆ. ಯಾಕಂದ್ರೆ ಕೂದಲಿಗೆ ತುಂಬಾ ಒಳ್ಳೇದು, ಮತ್ತೆ ನೆತ್ತಿಗೆ ಕೂಡ ತಲೆ ನೆತ್ತಿಗೆ ಬಿಸಿ ಬಿಸಿ ಎಲ್ಲ ಆಗ್ತದಲ್ಲ, ಅಂತದೆಲ್ಲಕ್ಕೆ ಒಳ್ಳೇದು ಅಂತ ಹೇಳಿ. ತುಂಬಾ ಒಳ್ಳೇದು, ತಂಪು ಕೂಡ ಅಲ್ಲ. ಒಳ್ಳೆ ನಿದ್ರೆ ಬರದವರಿಗೆಲ್ಲ ಈ ತರ ಲೇಪ ಮಾಡಿ ಹಾಕಿದ್ರೆ ಕೂದಲಿಗೆ ತುಂಬಾ ಒಳ್ಳೇದು ಅಂತ ಹೇಳಿ. ಅದು ಪಿತ್ತಾಗ ಮಾತ್ರ ಹುಳಿಯತ್ತೆ. ಅದು ಹುಳಿ ಅಂಶ ಆಗಿರುವುದ್ರಿಂದ ಒಳ್ಳೇದು, ಜೀವಕ್ಕೆ ಕೂಡ ಒಳ್ಳೇದು. ಅದರಲ್ಲಿ ಕಷಾಯ ಎಲ್ಲ ಸುಮಾರು ಮಾಡ್ತಾರೆ. ಅದು ನೆಕ್ಸ್ಟ್ ನಾವು ವಿಡಿಯೋದಲ್ಲಿ ತೋರಿಸ್ತೇವೆ ಹೇಗೆ ಮಾಡುದು ಎಂತ ಅಂತ ಹೇಳಿ. ತೂವಲಿ ಪರಿವಳ ನೋಡ್ಬೋದು. ಇದು ಬೇವ್ರೆ ಪಾಡ್ದು ಬೇವ್ರೆ ಕರಿಬೇವು ಸಹ ತಗೊಂಡಿದ್ದಾರೆ ಅವರು. ಬೊಕ್ಕ ಮೆತ್ತೆ ಪಾಡ್ದ ನೆಲ್ಲಿ ಆಗ ತೆಗ್ದದ್ದು ನೋಡ್ಬೋದು. ಅದನ್ನು ಸಹ ಇದಕ್ಕೆ ಹಾಕ್ಲಿಕ್ಕೆ ಉಂಟು. ಎಲ್ಲ ತೊಳೆದೆಲ್ಲ ಒಣಗಿಸಿ ಇಟ್ಟಿದ್ದೇವೆ. ಇದು ಮೆತ್ತೆ ಪಾಡ್ದ ಮೆತ್ತೆ ಮಾಡಿ
ಕಡ್ಡಿ ಸಪ್ರೇಟ್ ಮಾಡಿ ಎಲೆ ಮಾತ್ರ ಬೇಕು ನಮ್ಗೆ. ಒಣಗಿ ಆದ ನಂತರ ಈ ಟೈಪಲ್ಲಿ ಬರ್ತದೆ, ನೋಡ್ಬೋದು, ಸುಲಭವಾಗಿ ಬರ್ತದೆ. ಇದು ಕೂದಲಿಗೆ ಸಹ ತುಂಬಾ ಒಳ್ಳೆಯದು. ಕರಿಬೇವು ಕೂಡ ಕಪ್ಪಾಗ್ಲಿಕ್ಕೆ, ಉದುರ್ಲಿಕ್ಕೆಲ್ಲ, ಮೆತ್ತೆ ಕೂಡ ಹಾಗೇನೆ, ಕೂದಲು ಉದುರ್ಲಿಕ್ಕೆ ಮತ್ತೆ ಸಂಪು ಕೂಡ. ಇದನ್ನೊಮ್ಮೆ ಮಾಡಿ ಒಮ್ಮೆ ಟ್ರೈ ಮಾಡಿ. ಅದನ್ನೀಗ ಮಿಕ್ಸಿಯಲ್ಲಿ ಹಾಕಿ ಹುಡಿ ಮಾಡ್ತಾ ಇದ್ದಾರೆ ಅವರು. ಇದರಲ್ಲಿ ಕಷಾಯ ಕೂಡ ಆಗ್ತದೆ. ಕಷಾಯ ಇನ್ನೊಂದ್ಸರ್ತಿ ನಾವು ತೋರಿಸ್ತೇವೆ. ನಾವೀಗ ಜಸ್ಟ್ ಈಗ ಕೂದಲಿಗೆ ಹಾಕಿ ತೋರಿಸ್ತಾ ಇದ್ದೇವೆ. ಈಗ ಇದನ್ನು ಕೂದಲಿಗೆ ಎಣ್ಣೆ ಮಾಡಿ ಎಣ್ಣೆ ಹೇಗೆ ಮಾಡೋದು ಅಂತ ಹೇಳಿ ಅವರು ಹೇಳಿಕೊಡ್ತಾ ಇದ್ದಾರೆ. ತೋಲಿ ನೋಡಿ, ಈ ತರ ಹುಡಿ ಆಯ್ತು. ಅದೇ ನೆಲ್ಲಿ ಇಂಚೆಲ್ಲ ತಿನ್ಪೇರತೆ ನೆತ್ತ ಇದ್ರ ಎಲೆ ಕೂದಲಿಗೆ ಹಾಕಿದ್ರೆ, ಪೇಸ್ಟ್ ಮಾಡಿ ಹಾಕಿದ್ರೆ ರಕ್ತ ಪರಿಚಲನೆ ತುಂಬಾ ಚೆನ್ನಾಗಿ ಆಗುತ್ತೆ. ನಿದ್ರೆ ಬರದವರಿಗೆಲ್ಲ ನಿದ್ರೆ ಬರದವರಿಗೆಲ್ಲ ತೆಂಗಿನೆಣ್ಣೆ ಯೂಸ್ ಮಾಡ್ತಾ ಇದ್ದೇವೆ. ನಾವೀಗ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೇವೆ. ಆಯ್ತಾ ಈರೆ ನೈಟೇ ಬಿಡೋಲ್ಯಾ? ಹಾಕ್ತಾ ಇದ್ದಾರೆ. ಲೋ ಫ್ಲೇಮ್ ಅಲ್ಲಿ, ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನು ಕಾಯಿಸ್ಬೇಕು, ಈ ಹುಡಿಯನ್ನು. ಅದನ್ನು ಸೂಸಿ ಮತ್ತೆ ಮಾಡ್ಲಿಕ್ಕಿದೆ. ಎಡ್ಡೆ ಕುದ್ದಿ ತುಂಡು ಹಾಕೊಂಡು ಕಾಯಿಲೆಕ್ಕೆ ಹಾಕೊಂಡು ಅಪ್ಪಾಗ ತೆಕ್ಕೊಂಡು ಗುಳ್ಳೆ ಗುಳ್ಳೆ ಬರ್ತಾ ಉಂಟು. ಕೊದ್ದೆ ಒಂದುಂಡು, ಗುಳ್ಳೆ ಗುಳ್ಳೆ ಬರ್ತುಂಡು. ಎಡ್ಡೆ ಕುದ್ದಿ ಕೊದ್ದಿದ ಒಂಜಿ ನಮ್ಗೆ ಶಬ್ದ ಬರ್ತದೆ. ಇಟ್ಟು ಪರ ಬರದು ಪಟ ಪಟದ್ದು ಶಬ್ದ ಆಗ್ತದೆ. ಅಪ್ಪಾಗ ತೆಕ್ಕದನೆಗೊಂದು ಮಲ್ಪನಾಗ ಶಬ್ದ ಆಗ್ತದೆ ಕರ ಕರದು. ಅಪ್ಪಾಗ ತೆಕ್ಕ ಇದು ಸ್ವಲ್ಪ ಕೆಂಪಾಗುವವರೆಗೆ ಹುರಿಬೇಕು, ಯಾಕಂದ್ರೆ ಅದು ಒಂಥರ ಸೌಂಡ್ ಬರ್ತದೆ ಎಲೆ ಕರಕರ ಅಂತ ಹೇಳಿ. ನಂತರ ಅದನ್ನು ಸೋಸಿ ಮತ್ತೆ ಹಾಕುವಂಥದ್ದು. ಒಂದು ಬರ್ತದೆ ಕಾಯಿ ಒಂದು ಒಂದು ಅಡ್ಡು ಗಟ್ಟಿ ಅದು ಮುಟ್ನಾಗ ಕಲರೇ ಚೇಂಜ್ ಕಲರ್ ಚೇಂಜ್ ಅಂದ್ರೆ ಅದು ಮುಟ್ಟನಾಗ ಒಂಜಿ ಗರ ಗರ ಶಬ್ದ ಆಯ್ಕೊಂಜಿ ಕಾಯಿದಾನಾಗ ಹೋಯ್ತ ತಪ್ಪು ಪೂರದ್ದು ಹಾಕದ ಕಾಯಿದಾಗ ಇದು ನನ್ನ ತಪ್ಪೆ ಕಡೆ ಮಂದೈತನ ತಂದೆ ಇಟ್ಟು ಒಂದಾಡ ಹಾಕೊಂಡು ಆಯ್ತಂದು ಇಂಚೆ ಒಂದಾದು ಅರ್ತದು ಎಣ್ಣೆದ ಕಲ್ಲರ್ತದೆ. ಅದೀಗ ಆಯ್ತು. ಈಗ ಕೆಂಪು ಕೂಡ ಆಯ್ತು ಅದ್ರ ಎಲೆ ಎಲ್ಲ ಹುಡಿ ಎಲ್ಲ. ಈಗ ಇದನ್ನು ಸ್ಟವ್ ಅನ್ನು ಈಗ ಆಫ್ ಮಾಡುವ. ಆಫ್ ಮಾಡಿ ಆದ ನಂತರ ನಾನು ನಿಮಗೆ ತಲೆಗೆ ಹಚ್ಚಿ ತೋರಿಸ್ತೀನಿ. ಅರಿಪುನ ಅವರೀಗ ಸೋಸ್ತಾ ಇದ್ದಾರೆ ಎಣ್ಣೆಯನ್ನು ನೋಡ್ಬೋದು. ನಾವೊಂದು ಗ್ಲಾಸ್ ತಗೊಂಡಿದ್ದೇವೆ. ಬಣಲೆ ಚೂರು ಬೆಚ್ಚುಂಡು. ನಾವು ಕಬ್ಬಿಣದ ಕಾವಲಿ ಯೂಸ್ ಮಾಡಿದಾದ ನಂತರ ಅವು ಬೆಚ್ಚುಂಡದ ನೋಡ್ಬೋದು. ಎಣ್ಣೆ ಹಾಕ್ತಾ ಇದ್ದಾರೆ. ಅವು ಅವು ಇದೊಂದು ಜಾರಂಡ ತಗೊಂಡೆ ಉಂಟು ಅದು ಹುಡಿ ಮಾಡಿ ಅದು ಕೆಂಪಾಗಿದೆ ಅಲ್ಲ, ಅದನ್ನು ಹಾಕಿ ಅದರ ಎಣ್ಣೆಲ್ಲ ಒತ್ತಿ ತೆಗಿಬೇಕು. ನೋಡ್ಬೋದು ಅದ್ರಲ್ಲಿ ಸಹ ಎಣ್ಣೆ ಉಂಟು. ನಿದ್ರೆ ಬರಂದಿನ ಹಾಕ್ಲಿಕ್ಕೆ ಮತ್ತೆ ಎಡ್ಡೆ ನಿದ್ರೆ ಬರಂದಿನ ಈ ಕೆಲವರಿಗೆಲ್ಲ ನಿದ್ರೆ ಇನ್ನು ಎಂಚ ತಾರೀಕು ಪಾಡ್ನಿ ಪಾಡ್ನಾಗ ಎಂಚಿನಕ ಲೌಜಿ ಚೂರು ಚಮಚಗ ನಮ್ಮತ್ತೆ ಇದು ಒಗ್ಗರಣೆ ದಿನ ಚಮಚಗ ಹಾಕೊಂಡು ಬಾಡ್ದು ಈಜು ನನ್ನ ತಟ್ಟೆಡು ಚೂರು ಬೆಪ್ಪು ಬೆಪ್ಪು ಅಂತದ್ದು ಗ್ಯಾಸ್ ಇಡು ಬೆಪ್ಪು ಅಂತ ಇಂಜೊಂದಲ್ಲ ದಿಕ್ಕೆಳ್ದಿಯಾರ ಹಾಕಿದ ಚೂರು
ಐಕ್ ಬೆಪ್ಪು ಅಂತದ್ದು ನಮ್ಗೆ ಇಂಚ ಕೈಕೇತು ಬೆಪ್ಪು ಮುಟ್ಟುಂಡು ಇಂಚೈತೆ ಬೆಪ್ಪುಂಡು ನಂಗೆ ಮುಟ್ಟ ಅಂದಾಜು ಹಾಕೊಂಡು ಇಂಚ ಬೆಪ್ಪು ಐದು ಜೊತೆ ಪೊರ್ಲು ತರಕ್ಕೆ ಮಸಾಜ್ ಮಲ್ಪೋಡು ಅದೇ ಮಸಾಜ್ ಮಲ್ಪಡ ಅಡ ಈ ಎಣ್ಣೆ ಐತೆ ಬೆಚ್ಚನೆ ಉರಿಪಿಜದ ಪಾಡ್ಬಾಯ್ತ ಆತೆ ಎಣ್ಣೆನು ಜೂರು ಬೆಪ್ಪು ನಮಕೇತ ಕುಜಲಗ ಬೋಡು ಆತೇನೆ ಒರಣೆ ನೆನ್ನೆ ತೆತ್ತದು ಒರೋಣೆ ನೆನ್ನೆ ಬೆಚ್ಚ ಅಂತದ್ದು ಕುಡೋರ ಬೆಚ್ಚ ಅನ್ಪೋಡುದಲ್ಲ ನಮ ಎತ್ತು ತರಕ್ಕೆ ಒಂಜಿ ಇತಿ ಎಣ್ಣೆ ಪಾಡುವ ಒರ ಪಾಡ್ನಾಗ ಐನ ಹಾತೇನೆ ಒಂಜಿ ತಟ್ಟೆ ಹಿಡ್ದಿತ್ತು ಬೆಪ್ಪು ಅಂತದ್ದು ನಂಗೆ ಬೆಪ್ಪು ಬೋಡ್ತ್ರ ಆತ ಬೆಪ್ಪು ಪಾಡು ಅವರೆಂತ ಹೇಳ್ತಾ ಇದ್ದಾರೆ ಅಂದ್ರೆ ಒಂದು ಪ್ಲೇಟ್ ಅಲ್ಲಿ ಅಲ್ಲ ಒಂದು ಇದು ಯಾವುದು ಕಾವಲಿಯಲ್ಲಿ ಚಿಕ್ಕ ಕಾವಲಿಯಲ್ಲಿ ಈ ಎಣ್ಣೆಯನ್ನು ಬಿಸಿ ಮಾಡಿ ಸ್ವಲ್ಪ ಉಗುರು ಬೆಪ್ಪುಗೆ ಮಾಡಿ ಅದನ್ನು ಕೂದಲಿಗೆ ಹಚ್ಚುತ್ತಾ ಬರಬೇಕು. ಯಾಕಂದ್ರೆ ಹಚ್ಚಿ ಒಂದು 30 ನಿಮಿಷ ಹಾಗೇನೆ ಇಡ್ಬಹುದು ಬೇಕಿದ್ರೆ ಸ್ನಾನ ಮಾಡುದಾದ್ರೆ, ಇಲ್ಲದಿದ್ರೆ ನೆಕ್ಸ್ಟ್ ಡೇ ಸ್ನಾನ ಮಾಡಬಹುದು. ಹಾಗೆ ಒಳ್ಳೆ ರೀತಿಯಲ್ಲಿ ಮಸಾಜ್ ಮಾಡಬೇಕು ಕೂದಲಿಗೆ. ಆಗ ಮಾಡಿದ್ರೆ ನಿಮ್ಮ ನೆತ್ತಿಯ ರಕ್ತ ಪರಿಚಲನೆ ತುಂಬಾ ಸರಾಗವಾಗಿ ಆಗ್ತದೆ ಅಂತ ಹೇಳಿ, ಮತ್ತೆ ನಿದ್ರೆ ಬರದವರಿಗೆಲ್ಲ ಈ ಎಣ್ಣೆಯನ್ನು ಹಚ್ಚುತ್ತಾ ಬರಬೇಕು. ಮತ್ತೆ ಕೂದಲು ಸ್ವಲ್ಪ ಉದುರುದು ಕಡಿಮೆ ಆಗ್ತದೆ, ಕಪ್ಪಾಗ್ತದೆ ಕೂದಲು. ಯಾಕಂದ್ರೆ ನೆಲ್ಲಿಕಾಯಿದ ಎಣ್ಣೆ ಪಾಡುವೆ ಅಂದ ಅದು ಪ್ಯೂರ್ ಇರ್ತದ ಇಲ್ವಾ ಅಂತ ಹೇಳಿ ಗೊತ್ತಿಲ್ಲ. ನೆಲ್ಲಿಯ ಎಲೆಯಿಂದ ಕೂಡ ಎಣ್ಣೆಯನ್ನು ತಯಾರಿಸ್ತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಈಗ ನಾನು ಕೂದಲಿಗೆ ಹಾಕಿ ತೋರಿಸ್ತೇನೆ ಹೇಗೆ ಹಾಕ್ತಾರೆ ಅಂತ ಹೇಳಿ. ಅದು ಉಗುರು ಬೆಪ್ಪಿದೆ, ಈಗ ಸ್ವಲ್ಪ ಮಸಾಜ್ ಮಾಡಿ ಕೂದಲಿಗೆ ಅರ್ಧ ಗಂಟೆ ಇಟ್ಟರು ಸಹ ಮತ್ತೆ ಸ್ನಾನ ಮಾಡಬಹುದು. ನೋಡ್ಬಹುದು ಎಣ್ಣೆ ಈಗ ಕಲರ್ ಬರ್ಪುಂಡು, ಉಗುರು ಬೆಪ್ಪುಂಟು, ಅದು ಬೆಪ್ಪುಂಡು ಮುಟ್ಟನಾಗ ಬೆಪ್ಪು ತಿಕ್ಕೊಂಡು ಕೈ ಬೆಪ್ಪು ತಿಕ್ಕೊಂಡತೆ ಕೂದಲಿಗೆ ಹಾಕ್ತಾ ಇದ್ದಾರೆ ನೋಡ್ಬೋದು. ಜಂಜ ಮಲ್ಪೋಡು ಪಾಡ್ದು ಜಂಜ ಮಲ್ಪೋಡು ಸ್ವಲ್ಪ ಹಾಕಿ ತೋರಿಸ್ತಿದ್ದಾರೆ, ಮತ್ತೆ ನಾನು ಹಾಕ್ತೇನೆ. ಜಂಜ ಪಾಡ್ದು ಕುಜಲ್ ಜಾಲ್ಪೋಡು ಪಾಡ್ದು ಮಲ್ತುದು ಅವು ಕುಜಲ್ದ ಮುದ್ದೇಲಿಗೆ ಮುಟ್ಟುಂಡತ ಈಜಿನ ಖಾಲಿ ಪಾಡ್ದುಂಡ ಇಡಿಕ ಪೋಪು ಜವು ಕೂದಲ್ನ ಬುಡಕ್ಕೆ ಸಮೇತ ಎಣ್ಣೆ ಮುಟ್ಬೇಕದು. ಹಾಕ್ತಾ ಇದ್ದಾರೆ ಎಣ್ಣೆ ಪಾಡಿನ ನಮ್ಮ ಮಿಯ್ಯರಪ್ಪಜಿ ಮಿಯ್ಯೋಡಪ್ಪುಂಡತ ಐಕಿಂಜ ಖಾಲಿ ಪಾಡ್ದಲ ಅರ್ಧ ಗಂಟೆ ದಿಯೋಡತೆ ಅರ್ಧ ಗಂಟೆ ದಿಯೋಡು ಮೀಪುನಾನಿ ಪಾಡ್ದಲ ಮಿಯ್ಯೋಲಿ ಮೀಪುನಾನಿ ಪಾಡೋಡು ಪಾಡ್ದು ಒದ್ದೋಡು ಅವ್ರು ಹಾಕ್ತಾ ಇದ್ದಾರೆ, ಮಸಾಜ್ ಮಾಡ್ತಿದ್ದಾರೆ ಜಾಲ್ಪೋಡು ಪಾಡ್ದು ಇಡೀ ಕುಜಾಲ್ಗೆ ಜಾಲ್ಪೋಡು ಪಾಡ್ದು ನಿದ್ದೆ ಬರದವರಿಗೆಲ್ಲ ಈ ಎಣ್ಣೆನ ಹಾಕಿ ಒಮ್ಮೆ ಟ್ರೈ ಮಾಡಿ. ನೆಲ್ಲಿ ಸಿಗ್ತದೆ, ನೆಲ್ಲಿಯ ಎಲೆ ಸಿಕ್ಕಿದ್ರೆ ಈ ತರ ಮಾಡಿ. ಮುಖಂದು ಪಸೆ ನಿಂಜ ಕಾಯ್ದಾನ ಪಸೆ ಹಾರ್ಪುಣ ಜಾಸ್ತಿ ಆತ ಅಂದ ಮಂದ ಹಾಕೊಂಡಾತ ಆಯ್ತಾ ರಸ ಮಾತ್ರ ಬಿಟ್ಬಿಟ್ಟತ್ತೆ. ಸರಿ ಸರಿ ಎಣ್ಣೆ ಜಾತನೆ ಕಲ್ಲರ್ ಅದರ ಕೆಂಪು ಒಂಜಿ ಕಪ್ಪು ಸೈಜ್ ತೋಜಿ ತೂನಾಗ ಕಪ್ಪು ಸೈಜ್ ಕಪ್ಪು ಸೈಜ್ ತೋಜಿ ತೂನಾಗ ಅದು ನಾವು ಮತ್ತೆ ಬಾಟ್ಲಿಗೆ ಹಾಕ್ತೇವೆ. ನಾವು ಒಂದು ಗ್ಲಾಸ್ ಅಲ್ಲಿ ಹಾಕಿಟ್ಟದ ಈಗ ಬಾಟ್ಲಿಗೆ ಪಾಡೋಡತೆ ಎಂಕುಳಿತ ಎಣ್ಣೆ ಬೆಚ್ಚ ಹಾಕ್ತಾನ ಅಂದ್ರೆ ಮಲ್ಪೋಡು ಪನ್ಪುನಂಚಿನ ಬೇಕು ತೋಜಾಯ್ನ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇದನ್ನ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಎಣ್ಣೆ ಹೆಚ್ಚುಂಡು ಗ್ಲಾಸ್ ಬೆಚ್ಚುಂಡು. ಅದೇ ನಾವು ಮತ್ತೆ ಅದನ್ನ ಬಾಟ್ಲಿಗೆ ಹಾಕ್ತೇವೆ. ಈಗ ನಾವು ತೋರಿಸ್ಲಿಕ್ಕೆ ಮಾತ್ರ ಗ್ಲಾಸಿಗೆ ಹಾಕಿದ್ದೇವೆ.